ಎಂತ ಸ್ಪೆಷಲ್ ಅದು? ಅದ್ರದ್ದು ಸ್ಪೆಷಲ್ ಅಂತ ಹೇಳಿದ್ರೆ ಫುಲ್ಲು ಸ್ವೀಟ್ ಅದು, ಹುಣಸೆ ಹಣ್ಣಿನ ಥರನೇ. ಬಟ್ ಇದು ಸಾರೆಲ್ಲ ಆಗಿದೆ ದೊರಗೆ ಅದು ಓಪನ್ ಮಾಡಿ. ಹಾಂ ಅದೇ ಅಷ್ಟೇ. ವೈಟ್ ಇದು ಮಾತ್ರ? ಹಾಂ ಅದು ಮಾತ್ರ ತಿನ್ಬೇಕು, ಬೀಜ ತೆಗೀರಿ. ಕಪ್ಪು ಬೀಜ ಇದೆ. ಚಪ್ಪದು ಇದು ನೋಡಿ, ಒಂದು ಸಿಹಿ ಹುಣಸೆ ಕಾಯಿ, ಸಿಹಿ ಹುಣಸೆ ಹಣ್ಣು. ಎಂತ ಸ್ಪೆಷಲ್ ಅದು? ಅದ್ರದ್ದು ಸ್ಪೆಷಲ್ ಅಂತ ಹೇಳಿದ್ರೆ ಫುಲ್ಲು ಸ್ವೀಟ್ ಅದು, ಹುಣಸೆ ಹಣ್ಣಿನ ಥರನೇ. ಬಟ್ ಇದು ಸಾರೆಲ್ಲ ಪದಾರ್ಥ ಎಲ್ಲ ಮಾಡೋಕ್ಕೆ ಬರಲ್ಲ, ತಿನ್ನಲಿಕ್ಕೆ ಟೇಸ್ಟ್. ತಿಂದಮೇಲೆ ಬಾಯೆಲ್ಲ ಸಿಹಿ ಇರುತ್ತೆ ಅದು ಸುಮಾರು 1 ಗಂಟೆ ತನಕ. ಒಂದು ನೆಕ್ಸ್ಟ್ ವೀಕಲ್ಲಿ ಹಣ್ಣಾಗುವ? ನೆಕ್ಸ್ಟ್ ವೀಕಲ್ಲಿ ಹಣ್ಣಾಗುತ್ತೆ ಅದು. ಈಗ ನಾವು ಅದನ್ನು ತೆಗಿತಿದ್ದೇವೆ. ಅಲ್ಲ, ಆಚೆ ಹೋಗಿ ಮರ ಅದ್ರ ಮೇಲೆ ಹತ್ತಿ, ಹಿಂದೆಯಿಂದ ಆಚೆಯಿಂದ ಬನ್ನಿ. ಮುಳ್ಳಿದೆ ಅದರಲ್ಲಿ. ಹಾಂ ಸಿಗ್ತದೆ ನೋಡಿ, ಕೈ ಹಾಕಿ. ಅಯ್ಯೋ ಅದು ಹಣ್ಣು ಓಪನ್ ಮಾಡಿ. ಹಣ್ಣಾಗಿದೆ ಆಗಿದೆ ದೊರಗೆ ಅದು ಓಪನ್ ಮಾಡಿ. ಹಾಂ ಅದೇ ಅಷ್ಟೇ. ವೈಟ್ ಇದು ಮಾತ್ರ? ಹಾಂ ಅದು ಮಾತ್ರ ತಿನ್ಬೇಕು, ಬೀಜ ತೆಗೀರಿ. ಕಪ್ಪು ಬೀಜ ಇದೆ. ಚಪ್ಪದು ಸ್ವೀಟ್ ತಿನ್ನೋದಲ್ಲ, ಚಪ್ಪದು. ಅಲ್ಲ, ಇನ್ನೂ ಸಣ್ಣ ಆಗಬೇಕಂತ. ನಾನು ಇದನ್ನು ಫಸ್ಟ್ ಟೈಮ್ ತಿನ್ನೋದು, ಹಾಗೆ ಕರೆಕ್ಟ್ ಟೇಸ್ಟ್ ಸಿಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಎಲ್ಲೇ ಸಿಕ್ಕಿದರೆ ಕರೆಕ್ಟ್ ಅಲ್ಲ, ಸ್ವಲ್ಪ ಅದು ಸ್ವೀಟ್ ಕಮ್ಮಿ. ಒಂದು ವೇಳೆ ನೀವು ತಿಂದಿದ್ದರೆ ಹೇಳಿ ನನಗೆ, ಯಾವ ರೀತಿ ಇತ್ತು ಟೇಸ್ಟ್ ಎಲ್ಲ. ಓಕೆ, ಇದು ನಮ್ಮದು ಟ್ರೈನನ್ನು. ಇದು ನಮ್ಮ ಕಡೆ ತುಂಬ ಆ್ಯಪಲ್ ಫ್ರೂಟ್ ಆ್ಯಪಲ್ ಫಾರಮ್ ಹೌದು ಆಗಿದೆ. ಈಗೆಲ್ಲ ಆ್ಯಪಲ್ ತುಂಬ ಆಗಿದೆ. ನೆಕ್ಸ್ಟ್ ನೀವು ಏಪ್ರಿಲ್ ಬರುವಾಗ ಕೆಂಪಾಗಿ ಸೈಜ್ ಒಳ್ಳೆ ಸೈಜ್ ಬರ್ತದೆ, ಆಗ ಕಟ್ ಮಾಡ್ತಾರಲ್ಲ ಏಪಲು. ಬನ್ನಿ. ಓಕೆ. ಆಮೇಲೆ ಫ್ಯಾಷನ್ ಫ್ರೂಟ್ ತುಂಬ ಆಗಿದೆ ನಮ್ಮ ಕಡೆ. ಅದು ಬೀಜ ಮಂಗಳೂರಿಂದವೇ ಹೋದದ್ದು? ಹೌದು. ಓಕೆ, ಬಾಯ್. ಥ್ಯಾಂಕ್ ಯು. ಇದು ಪ್ರಾರ್ಥನಾ. ಆ್ಯಕ್ಚುಲಿ ಕೆಂಪು ಆಗ್ತದೆ ಅಂತ ನೋಡಿ, ಇದು ರೆಡ್ ಆಗ್ತದೆ ನೋಡಿ. ಫುಲ್ ರೆಡ್ ಆದರೆ ಟೇಸ್ಟ್ ಇರ್ತದೆ, ಸಿಹಿ ಇರ್ತದೆ. ಇದು ಇವತ್ತಿನ ಸ್ಪೆಷಲ್ ಹುಣಸೆ ಅಲ್ಲ, ಸಿಹಿ ಹುಣಸೆ. ಚಕ್ಕುಲಿ ಬರ್ತದೆ ತುಳುವಲ್ಲಿ. ಇದು ಅಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಆಗ್ತಾ ಉಂಟು. ನಾವು ಇದು ನ್ಯಾಚುರಲ್ ಫುಡ್ ಹುಡುಕ್ತಿದ್ದೇವೆ, ಹಾಗೆ ಸಿಕ್ಕಿದ್ದು. ಈಗಿಲ್ಲ, ಹೀಗೆ ಸುಮ್ಮನೆ. ನೆಕ್ಸ್ಟ್ ಸಿಹಿ ಆಗ್ತದೆ. ಓಕೆ, ಬಾಯ್. ನಾಳೆ ತೆಗಿಬೇಕಿತ್ತು. ದುರ್ಗಕ್ಕ